ಎಲ್ಲ ವೀಕ್ಷಕರಿಗೂ ಆತ್ಮೀಯವಾದ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಆತ್ಮದ ತೂಕದ ಬಗ್ಗೆ ಇರುವ ಗೊಂದಲದ ಬಗ್ಗೆ ತಿಳಿಸಿಕೊಡುತ್ತೇನೆ. ದಯವಿಟ್ಟು ಈ ವಿಡಿಯೋವನ್ನು ಕೊನೆಯ ತನಕ ನೋಡಿ ಹಾಗೂ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ಸ್ ಮೂಲಕ ನಮಗೆ ತಿಳಿಸಿ. ಪ್ರತಿಯೊಂದು ಜೀವಿಯಲ್ಲೂ ಆತ್ಮ ಎಂಬುದು ಇದೆ. ಅದು ಆ ಜೀವಿಯ ಮರಣದ ನಂತರ ದೇಹದಿಂದ ಬೇರ್ಪಟ್ಟು ದೇವರಲ್ಲಿ ಲೀನವಾಗಿ ಹೋಗುತ್ತದೆ ಎನ್ನುವುದು ಕೆಲವರ ವಾದವಾದರೆ, ಆ ಆತ್ಮ ಇನ್ನೊಂದು ಜೀವಿಯ ದೇಹ ಸೇರಿ ಪುನರ್ಜನ್ಮ ಪಡೆಯುತ್ತದೆ ಎನ್ನುವುದು ಇನ್ನು ಕೆಲವರ ವಾದ. ಆದರೆ ವಿಜ್ಞಾನಿಗಳ ಪ್ರಕಾರ ಆತ್ಮದ ತೂಕ 20 ಗ್ರಾಂಗಳಷ್ಟಿದೆ ಎಂಬುದು ವಿಜ್ಞಾನಿಗಳ ವಾದ. ಇದಕ್ಕೆ ಪೂರಕ ಎನ್ನುವಂತೆ ಅಮೆರಿಕದ ಕೆಲವು ವಿಜ್ಞಾನಿಗಳು ಪರೀಕ್ಷೆ ನಡೆಸಿ ಅದನ್ನು ಸಾಬೀತು ಕೂಡ ಮಾಡಿದ್ದಾರೆ. ಸಾಯುವ ಸ್ಥಿತಿಯಲ್ಲಿರುವ ಕೆಲವು ರೋಗಿಗಳನ್ನು ಸಾಯುವ ಕೆಲ ಸಮಯದ ಮೊದಲು ಹಾಗೂ ಸತ್ತ ಕೆಲ ಕ್ಷಣಗಳ ನಂತರ ತೂಕ ಮಾಡಿ ಆ ದೇಹದ ತೂಕದಲ್ಲಿ 20 ಗ್ರಾಂಗಳಷ್ಟು ಬದಲಾವಣೆಯಾಗಿರುವುದನ್ನು ಖಚಿತಪಡಿಸಿ ಆತ್ಮದ ತೂಕ 20 ಗ್ರಾಂಗಳಷ್ಟು ಇದೆ ಎಂಬುದನ್ನು ದೃಢಪಡಿಸಿದ್ದಾರೆ. ಆದರೆ ಇದಕ್ಕೆ ವಿರುದ್ಧವಾಗಿ ಕೆಲವು ಡಾಕ್ಟರ್ಗಳು ದೇಹದಲ್ಲಿ ವ್ಯತ್ಯಾಸವಾಗಿರುವ ತೂಕಕ್ಕೆ ಈ ರೀತಿಯಾಗಿ ವಿವರಣೆ ನೀಡುತ್ತಾರೆ. ಡಾಕ್ಟರ್ಗಳು ಹೇಳುವ ಪ್ರಕಾರ ಜೀವಿಗಳು ಜೀವಂತವಾಗಿರುವಾಗ ನಡೆಸುವ ಉಸಿರಾಟ ಪ್ರಕ್ರಿಯೆಯಲ್ಲಿ ದೇಹದ ಒಳ ಸೇರುವ ಗಾಳಿಯ ತೂಕ ಹಾಗೂ ದೇಹದ ಪ್ರತಿಯೊಂದು ಭಾಗಗಳು ಕಾರ್ಯಾಚರಣೆಯಲ್ಲಿರುವಾಗ ಉಂಟಾಗುವ ಕಂಪನದಿಂದ ಉಂಟಾಗುವ ತೂಕ ಅದು ಎಂಬುದಾಗಿ ತಮ್ಮ ವಾದವನ್ನು ಮಂಡಿಸುತ್ತಾರೆ. ವಾದ ಏನೇ ಆಗಿರಲಿ, ಆತ್ಮ ಇದೆ ಎಂಬುದಾದರೆ ಅದಕ್ಕೊಂದು ನಿಗದಿತ ತೂಕ ಇರಬಹುದು. ನಿಮ್ಮ ಪ್ರಕಾರ ಆತ್ಮಕ್ಕೆ ತೂಕ ಇರಬಹುದಾ ಇಲ್ವಾ ಎಂಬುದನ್ನು ಕಾಮೆಂಟ್ಸ್ ಮೂಲಕ ನಮಗೆ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಹೊಸತೊಂದು ಮಾಹಿತಿಯನ್ನು ನಾನು ನಿಮಗೆ ತಿಳಿಸಿಕೊಡುತ್ತೇನೆ. ಎಲ್ಲಾ ವೀಕ್ಷಕರಿಗೂ ಧನ್ಯವಾದಗಳನ್ನು ತಿಳಿಸುತ್ತಾ ಈ ವಿಡಿಯೋವನ್ನು ಮುಗಿಸುತ್ತಿದ್ದೇನೆ.